ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಪ್ರಸ್ತುತಪಡಿಸುವ ಆರೋಗ್ಯ ಕಿರಣ ಈ ವೈದ್ಯರೊಂದಿಗಿನ ಸಂವಾದದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಎಲುಬು ತಜ್ಞರ ಜೊತೆಗೆ ಅಂದರೆ ಆರ್ಥೋಪೆಡಿಕ್ಸ್ ಸರ್ಜರ್ ಜೊತೆಗೆ ನಾವು ಇವತ್ತು ಸಂವಾದವನ್ನು ಇಟ್ಕೊಂಡಿದ್ದೇವೆ. ನಮ್ಮ ಜೊತೆಗೆ ಡಾಕ್ಟರ್ ಅಶ್ವಿನ್ ಕಾಮತ್ ಅವರಿದ್ದಾರೆ. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟ್ರೇ, ಬಹುಶಃ ನಾವು ಇವತ್ತು ಸಂಧಿವಾತ ಮತ್ತು ಈ ಜೋಡಣೆಯ ಬಗ್ಗೆ ನಾವು ಮಾತಾಡಲಿಕ್ಕಿದ್ದೇವೆ. ಡಾಕ್ಟ್ರೇ, ಏನಿದು ಈ ಸಂಧಿವಾತ? ಯಾವ ಕಾರಣದಿಂದಾಗಿ ಉಂಟಾಗ್ತದೆ ಅದು? ಹೌದು, ಆರ್ಥರೈಟಿಸ್ಗೆ ಇದು ಇಂಗ್ಲೀಷ್ ವರ್ಡ್ ಇಸ್ ಆರ್ಥರೈಟಿಸ್ ಅದಕ್ಕೆ ಕನ್ನಡದಲ್ಲಿ ನಾವು ಸಂಧಿವಾತ ಅಥವಾ ವಾತ ಕಾಯಿಲೆ ಎಂದು ಹೇಳ್ತೇವೆ. ಇವಾಗ ಆರ್ಥರೈಟಿಸ್ ಬಗ್ಗೆ ತಿಳಿಯೋಕ್ಕಿಂತ ಮುಂಚೆ ನಾವು ಇದು ಜಾಯಿಂಟ್ ಅಥವಾ ಕೀಲು ಏನೆಂದು ತಿಳ್ಕೊಳ್ಳುವ ಫಸ್ಟ್. ಇವಾಗ 2 ಅಥವಾ ಜಾಸ್ತಿ ಎಲುಬು ಸೇರುವ ಜಾಗವನ್ನು ನಾವು ಯೂಶಲಿ ಜಾಯಿಂಟ್ ಎಂದು ಹೇಳ್ತೇವೆ. ಇವಾಗ ನಿಮಗೆ ಒಂದು ಉದಾಹರಣೆ ಕೊಡಬೇಕಾದ್ರೆ, ಇವಾಗ ನನ್ನ ಕೈಯಲ್ಲಿದೆ ಒಂದು ನೀ ಮಾಡೆಲ್ ಇದೆ, ಇದು ಮಂಡಿ. ಸೊ ಈ ಮಂಡಿಯಲ್ಲಿ 2 ಎಲುಬು ಭಾಗವಹಿಸುತ್ತೆ. ಒಂದು ತೊಡೆದು ಎಲುಬು ಫೀಮರ್ ಅಂತ ಹೇಳ್ತೇವೆ, ಇನ್ನೊಂದು ಕಾಲಿದು ಎಲುಬು ಅಥವಾ ಟಿಬಿಯಾ ಎಂದು ಹೇಳ್ತೇವೆ. ಇದು 2 ಎಲುಬು ನಡುವೆ ಇರೋದು ಜಾಯಿಂಟ್. ಸೊ ಇವಾಗ ಜಾಯಿಂಟನ್ನು ನಾನು ಬೆಂಡ್ ಮಾಡಿದ್ದೇನೆ, ಇದರಲ್ಲಿ ನಿಮಗೆ ಒಂದು ಬಿಳಿ ಒಂದು ಕಾಣ್ತಾ ಇದೆ. ಅದಕ್ಕೆ ಇದೊಂದು ಒಂದು ಬಲವಾದ ಹಾಗೂ ಒಂದು ಸೂಕ್ಷ್ಮವಾದ ಒಂದು ಅಸ್ತಿತ್ವ ಇದು. ಇದಕ್ಕೆ ನಾವು ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅಥವಾ ಜಾಯಿಂಟ್ ಕಾರ್ಟಿಲೇಜ್ ಅಂತ ಹೇಳ್ತೇವೆ. ಕನ್ನಡದಲ್ಲೂ ಅದಕ್ಕೆ ಕಾರ್ಟಿಲೇಜ್ ಎಂದು ಹೇಳ್ತೇವೆ. ಇವಾಗ ಕಾರ್ಟಿಲೇಜ್ ಒಂದು ವೇಳೆ ಸೌದ್ ಹೋಗಿದ್ದಾರೆ, ಅದು ಸೌದ್ ಹೋಗಿರುವಾಗ ಇದು ನಿಮ್ಗೆ ಇಲ್ಲಿ ಕೆಂಪು ಕಾಣ್ತಾ ಇದೆ, ಇದು ಕೆಂಪು ಇರುವುದು ಇದು ಕಾರ್ಟಿಲೇಜ್ದು ಒಳಗೆ ಇರುವ ಎಲುಬು ಬಹಿರಂಗ ಆಗಿರುವಾಗ ಇದು ಆರ್ಥರೈಟಿಸ್ ಎಂದು ಹೇಳ್ತೇವೆ. ಅದು ಎಲುಬು ತಾಗಿರುವಾಗ ಪೇಷಂಟಿಗೆ ನೋವು ಬರುತ್ತೆ. ಸೊ ಇದಕ್ಕೆ ನಾವು ಆರ್ಥರೈಟಿಸ್ ಅಥವಾ ಸಂಧಿವಾತ ಎಂದು ಹೇಳ್ತೇವೆ. ಇವಾಗ ಆರ್ಥರೈಟಿಸಲ್ಲೂ ತುಂಬ ಥರ ಆರ್ಥರೈಟಿಸ್ ಇವೆ. ಕಾಮನ್ ಆಗಿರೋದು ಆಸ್ಟಿಯೋ ಆರ್ಥರೈಟಿಸ್, ಅಸ್ಥಿ ಸಂಧಿವಾತ ಎಂದು ಹೇಳ್ತೇವೆ. ಇದು ಅಸ್ಥಿ ಸಂಧಿವಾತ ಯೂಶಲಿ ಏಜ್ ಆಗಿ ವಯಸ್ಸಾಗಿ ಬರುವಂಥದ್ದು ಒಂದು ತೊಂದರೆ. ಯೂಶಲಿ ಒಂದು 65-70 ವರ್ಷ ಆದ ನಂತರ ಇದು ಸಂಧಿವಾತ ಬರೋದು ತುಂಬ ಕಾಮನ್. ಕೆಲವು ಇನ್ಸ್ಟೆನ್ಸಸ್ಸಲ್ಲಿ ಯೂಶಲಿ ಆರ್ಥರೈಟಿಸ್ ಸ್ವಲ್ಪ ಬೇಗನೆ ಬರುವ ಸಾಧ್ಯತೆ ಇದೆ. ಅದು ಸ್ಥೂಲಕಾಯತೆಯಿಂದ ಅಂದರೆ ಒಬಿಸಿಟಿ ಕಾರಣದಿಂದ. ಸೊ ಬಾಡಿ ವೆಯ್ಟ್ ಸ್ವಲ್ಪ ಜಾಸ್ತಿ ಇದ್ದರೆ ಅದು ಬಾಡಿದು ಪ್ರೆಷರ್ ನಮ್ಮ ಮಂಡಿ ಕೀಲು ಮೇಲೆ ಅಥವಾ ನಮ್ಮ ಸೊಂಟದ ಕೀಲು, ಅದು ನಮ್ಮ ಹಿಪ್ ಜಾಯಿಂಟ್ ಮೇಲೆ ಬಿದ್ದು ಅದು ಸವಿದು ಅದು ಆರ್ಥರೈಟಿಸ್ ಆಗುವ ಸಾಧ್ಯತೆ ಉಂಟು. ಅಥವಾ ಯಾವಾಗಾದರೂ ಆಘಾತ ಕಾರಣದಿಂದ ಅಂದರೆ ಟ್ರೊಮ್ಯಾಟಿಕ್ ಕಾರಣ, ಏನಾದರೂ ಇಂಜುರಿ ನಮ್ಮ ಜಾಯಿಂಟ್ ಪಕ್ಕದಲ್ಲಿ ಆಗಿದ್ದರೆ ಅದರ ಕಾರಣದಿಂದ ಆರ್ಥರೈಟಿಸ್ ಬರುವ ಸಾಧ್ಯತೆ ಉಂಟು. ಅದಕ್ಕೆ ನಾವು ಟ್ರೊಮ್ಯಾಟಿಕ್ ಆರ್ಥರೈಟಿಸ್ ಎಂದು ಹೇಳ್ತೇವೆ. ಮತ್ತು ನೀವು ಕೆಲವು ರೋಗಿಯನ್ನು ಕೇಳ್ಬೋದು, ರುಮಟಾಯ್ಡ್ ಆರ್ಥರೈಟಿಸ್ ಅನ್ನೋ ಒಂದು ಕಾಮನ್ ಕಂಡೀಷನ್, ಅದು ನೀವು ಕೇಳಿರ್ತೀರಿ. ಅದು ಯೂಶಲಿ ಹೆಂಗಸರಲ್ಲೆಲ್ಲ ಕಾಮನ್. ಯೂಶಲಿ ಅದು ಕೈ ಸ್ವಲ್ಪ ಸೊಟ್ಟ ಇರೋದು, ಸ್ವಲ್ಪ ಓರೆ ಇದ್ದದೆಲ್ಲ ನೋಡಿರ್ಬೋದು ನೀವು. ಅದು ಸಹ ಸ್ವಲ್ಪ ಆರ್ಥರೈಟಿಸ್ ಬೇಗ ಬರುವ ಒಂಥರ ಆರ್ಥರೈಟಿಸ್. ಅದು ಸಹ ಆರ್ಥರೈಟಿಸ್ ಒಂದು 60-70 ಹೇಳುವಾಗ ಪೇಷಂಟಿಗೆ ಮಂಡಿ ಅಥವಾ ಸೊಂಟದ ಕೀಲು ಹಿಪ್ ಜಾಯಿಂಟಿಗೆ ಇನ್ವಾಲ್ವ್ ಆಗಿ ಅವರಿಗೂ ಆರ್ಥರೈಟಿಸ್ ಬರುವ ಸಾಧ್ಯತೆ ಉಂಟು. ಇವಾಗ ಆರ್ಥರೈಟಿಸಲ್ಲಿ ನಿಮಗೆ ಒಂದು ಉದಾಹರಣೆ ಕೊಡಬೇಕಾದ್ರೆ, ಇವಾಗ ಈ ನಡುವೆ ಅಲ್ಲಿ ನೀವು ಮೊದಲ ಇದು ಹೇಳಿದರೆ ಅಂದರೆ ಹೆಬೆಸಿಟಿ ಇದರಿಂದ ಬರುವಂಥದ್ದು, ದೃಢಕಾಯರಿಗೆ ಬರುವಂಥದ್ದು ಮೂಲ ಕಾರಣ ಏನು? ಅಂದರೆ ದೇಹ ತುಂಬ ಭಾರ ಆಗುವುದರ ಕಾರಣ? ಹೌದು. ನಾರ್ಮಲಿ ನಮ್ಮದು ಒಂದು ವೇರ್ ಆ್ಯಂಡ್ ಟೇರ್ ಎಂದು ಹೇಳ್ತೇವೆ. ಅಂದರೆ ನಾರ್ಮಲಿ ಒಂದು ಸ್ವಲ್ಪ ವಯಸ್ಸಾಗಿ ಅದು ಎಲುಬಿದು ಜಾಯಿಂಟ್ ಸವಿತದೆ. ಆದರೆ ಒಂದು ವೇಳೆ ಪೇಷಂಟಿದ್ದು ತೂಕ ತುಂಬಾ ಹೆಚ್ಚಿದ್ರೆ, ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಇದ್ದರೆ, ಆ ಭಾರವನ್ನು ನಮ್ಮ ಕಾಲಿದು ಎಲುಬುದು ಜಾಯಿಂಟ್ ತಗೊಳ್ಬೇಕು. ಮುಖ್ಯವಾಗಿ ಮಂಡಿ ಮತ್ತು ನಮ್ಮದು ಸೊಂಟದು ಅಥವಾ ಹಿಪ್ ಜಾಯಿಂಟ್ ತಗೊಳ್ತೇವೆ. ಸೊ ಅದಕ್ಕೆ ಸ್ವಲ್ಪ ಎಡಿಷ್ನಲ್ ಪ್ರೆಷರ್ ಬಿದ್ದ ಕಾರಣದಿಂದ ಅದು ಸ್ವಲ್ಪ ಇನ್ನೂ ಸಹ ಬೇಗ ಸವಿಲಿಕ್ಕೆ ಆಗ್ತದೆ. ಸೊ ಒಬಿಸಿಟಿ ಕ್ಯಾನ್ ಬಿ ಅ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್. ಮತ್ತೆ ಇನ್ನೊಂದು ಕಾರಣ ಹೇಳಿದರೆ, ಯಾವುದಾದ್ರೂ ಇಂಜುರಿ ಆಗಿದ್ರೆ ಅಂದರೆ ಯಾವ ಕಾರಣಕ್ಕಾಗಿ ಆ ಇಂಜುರಿಗಳಾಗುವುದು? ಅದು ಇಂಜುರಿ ಹೇಳೋದಾದ್ರೆ ಏನಾದರೂ ಆಕ್ಸಿಡೆಂಟ್ ಆಯಿತು. ಇವಾಗ ಆಕ್ಸಿಡೆಂಟ್ ಆಗುವಾಗ ಅದು ಎಲುಬುಗೆನೆ ಆಗ್ಬೋದು, ಅಥವಾ ಅದು ಎಲುಬು ಆಗಿ ಅದು ಜಾಯಿಂಟ್ ಒಳಗಡೆ ಹೋಗುವ ಪರಿಸ್ಥಿತಿ ಬಂದಿದ್ರೆ ಅವಾಗ ಅದು ಟ್ರೊಮ್ಯಾಟಿಕ್ ಆರ್ಥರೈಟಿಸ್ ಎಂದು ಹಾಗೇನೂ ಆಗುತ್ತೆ. ಓಕೆ. ಮತ್ತೊಂದು ನೀವು ಕಾರಣ ಹೇಳಿರುವಂಥದ್ದು ರುಮಟಾಯ್ಡ್ ಆರ್ಥರೈಟಿಸ್ ಎಂದು. ಹಲವಾರು ಕಾಯಿಲೆಗಳಿವೆ, ಅದರಲ್ಲಿ ನಾನು ಕಾಮನ್ ಆಗಿ ರುಮಟಾಯ್ಡ್ ಆರ್ಥರೈಟಿಸ್ ಎಂದು ಹೇಳಿದ್ದೇನೆ. ಅದೊಂದು ಆಟೋ ಇಮ್ಯೂನ್ ಕಂಡೀಷನ್. ಅದು ನಮ್ಮ ದೇಹನೇ ತಮ್ಮ ಜಾಯಿಂಟನ್ನು ಬೇರೆ ಆಗಿ ತಿಳ್ಕೊಂಡು ಅದು
ನಮ್ಮ ಜಾಯಿಂಟನ್ನೇ ಅಟ್ಯಾಕ್ ಮಾಡುತ್ತೆ. ಸೊ ಅವಾಗ ಅದರಲ್ಲಿ ಬೇಗ ಸವಿತದೆ. ಅದರಲ್ಲೂ ಸಹ ಒಂದು 50 ಇಂದ 60 ವರ್ಷ ಹೇಳುವಾಗ ನೀ ಜಾಯಿಂಟ್, ಹಿಪ್ ಜಾಯಿಂಟ್ ಎಲ್ಲ ಎಫೆಕ್ಟ್ ಆಗಿರುತ್ತೆ. ಓಕೆ, ಈ ಮೂರೇ ರೀಸನ್ ಇದೆಯಾ ಡಾಕ್ಟರ್? ಬೇರೆ ಏನಾದರೂ ಕಾರಣಗಳಿವೆಯಾ? ಕೆಲವೊಮ್ಮೆ ವಯಸ್ಸಿಗೆ ಮೊದಲೇ ಇಂಥ ಕಾರಣಗಳು ಬರುವುದು, ವಯಸ್ಸಾದ ನಂತರ ಆದರೂ ಅದು ಸವಿತದೆ ಅಂತ. ಓಕೆ, ಬಟ್ ವಯಸ್ಸಾಗಿಂದು ಮೊದಲೇ ಕೆಲವರಿಗೆ ಬರುತ್ತೆ. ಹೌದು, ಸಮ್ಟೈಮ್ಸ್ ಫೆಮಿಲಿಯಲ್ ಹಿಸ್ಟ್ರಿ ಅಂದಿರುತ್ತೆ, ಹೆರಿಡಿಟರಿ ರೀಸನ್ಸ್ ಅಂದಿರುತ್ತೆ. ಒಮ್ಮೊಮ್ಮೆ ಯಾವ ಕಾರಣ ಎಂದು ಹೇಳಕ್ಕಾಗಲ್ಲ. ತಮ್ಮ ತಾಯಿಗಿತ್ತು, ತಮ್ಮ ತಾಯಿದು ಅತ್ತೆಗಿತ್ತು, ಸೊ ಅವರಿಗೆ ಆ ಕಾರಣದಿಂದ ಸಹ ಬರೋಕ್ಕೆ ಸಹ ಸಾಧ್ಯತೆ ಇರುತ್ತೆ. ಓಕೆ, ವಯಸ್ಸಾದ ನಂತರ ಎಲ್ರಿಗೂ ಬರ್ತದಾ ಅಥವಾ ಕೆಲವರಿಗೆ ಮಾತ್ರ? ಹೌದು, ನಮ್ಮ ಕೂದಲು ಬೀಳುವ ಹಾಗೆ ನಮ್ಮ ಜಾಯಿಂಟಿಗೆ ಸಹ ಸ್ವಲ್ಪ ಪ್ರಾಯ ಆಗಿ ಅದು ಸವಿಯುವುದು ಇರುತ್ತೆ. ಅದು ಎಲ್ರಿಗೂ ಇರುತ್ತೆ. ನಿಂತಿರುವ ಪ್ರಾಣಿಗಳಿಗೆ ಕಾಮನ್ಲಿ ಇರುತ್ತೆ. ಯಾಕೆಂದರೆ ನಿಂತಿರುವಾಗ ನಮ್ಮದು ಗ್ರಾವಿಟಿ ಬಾಡಿ ವೇಟಲ್ಲಿ ಆ್ಯಕ್ಟ್ ಆಗಿ ಜಾಯಿಂಟಿಗೆ ಸವಿಯುವುದು ಬರುತ್ತೆ. ಸೊ ಯೂಶಲಿ ಪ್ರಾಯದಿಂದ ಜಾಸ್ತಿ ಜನರಿಗೆ ಇದು ಆರ್ಥರೈಟಿಸ್ ಪ್ರಾಬ್ಲಮ್ ಬರುತ್ತೆ. ಈಗ ಡಾಕ್ಟರ್, ನೀವೀಗ ಅಲ್ಲಿ ಜಾಯಿಂಟ್ ಅಂತ ತೋರಿಸ್ತಾ ಇದ್ದೀರಿ, ಇದು ಕಾಲಿಗೆ ಮಾತ್ರ ಬರೋದಾ ಈ ರೀತಿ ಸಂಧಿವಾತ? ಇಲ್ಲ, ಅಥವಾ ಕೈಯ ಜಾಯಿಂಟ್ಗಳು? ಯಾವ ಜಾಯಿಂಟಿಗೂ ಸಹ ಆರ್ಥರೈಟಿಸ್ ಬರುತ್ತೆ. ಆದರೆ ನಮ್ಮದು ಮಂಡಿ ಮತ್ತು ಸೊಂಟದು ಕೀಲುಗಳು ನಮ್ಮ ವೆಯ್ಟ್ ತಗೊಳ್ಳುವುದರಲ್ಲಿ ಮತ್ತು ಮೂವ್ಮೆಂಟ್ ಮಾಡೋದ್ರಲ್ಲಿ ಭಾಗವಹಿಸುತ್ತೆ. ಸೊ ಅದರ ಕಾರಣದಿಂದ ಈ ಜಾಯಿಂಟಿಗೆ ಆರ್ಥರೈಟಿಸ್ ಬರೋದು ಸಾಧ್ಯತೆ ಇನ್ನೂ ಸಹ ಜಾಸ್ತಿ. ಇವಾಗ ಎಕ್ಸಾಂಪಲ್ ಕೊಡೋದಾದ್ರೆ, ಶೋಲ್ಡರ್ ಜಾಯಿಂಟ್ ಅಥವಾ ಎಲ್ಬೋ ಜಾಯಿಂಟ್ ನಮ್ಮ ವೆಯ್ಟನ್ನು ತಗೊಳ್ಳೋದೇ ಇಲ್ಲ. ಏನಾದರೂ ನಮಗೆ ಕೆಲಸ ಮಾಡೋಕ್ಕೆ, ಕೈ ಆಡ್ಸೋಕ್ಕೆ ಮಾತ್ರ ಉಪಯೋಗಿಸ್ತೇವೆ. ಅದರ ಕಾರಣದಿಂದ ಆರ್ಥರೈಟಿಸ್ ಈ ಜಾಗದಲ್ಲಿ ಆಗೋದು ಸ್ವಲ್ಪ ಕಮ್ಮಿ, ಮಂಡಿಯಲ್ಲಿ ಸ್ವಲ್ಪ ಜಾಸ್ತಿ. ಈ ನೀವು 3 ಕಾರಣಗಳನ್ನು ಹೇಳಿದ್ರೆ, ಈ ಕಾರಣಗಳಿಂದಾಗಿ ಬರ್ತದೆ ಅಂತ ಅನ್ನುವಂಥದ್ದು. ಅಂದರೆ ವಯಸ್ಕರಾದವರಿಗೆ ಎಲ್ರಿಗೂ ಹೆಚ್ಚಿಗೆ ಬರ್ತದೆ. ಈ ಹೆರಿಡಿಟರಿ ಕಾರಣ ಇದ್ದವರಿಗೆ ಭಾಳ ಬೇಗನೆ ಬರುವಂಥ ಸಾಧ್ಯತೆಗಳು ಕೂಡ ಇವೆ ಅಂತ ಅನ್ನುವಂಥದ್ದು. ಡಾಕ್ಟ್ರೆ, ಇದು ನಮಗೆ ಹೇಗೆ ಗೊತ್ತಾಗಬೇಕು? ಈಗ ಮಾಮೂಲಿ ಕೆಲವೊಮ್ಮೆ ಏನೋ ಒಂದು ನೋವುಗಳು ಕಾಣಿಸಿಕೊಳ್ತದೆ, ಆದರೆ ಸಂಧಿವಾತವೇ ಅಂತ ಗೊತ್ತಾಗೋದು ಹೇಗೆ? ಹೌದು, ಯೂಶಲಿ ಪೇಷಂಟು ವಯಸ್ಸು ಸಹ ಯೂಶಲಿ ಒಂದು 60-65 ವರ್ಷದ ಜನರು ಇರ್ತಾರೆ. ಕಾಮನ್ ಆಗಿ ನಮ್ಮ ವೆಯ್ಟ್ ತಗೊಳ್ಳುವ ಜಾಯಿಂಟ್ ಅಂದರೆ ಮಂಡಿ ಅಥವಾ ಸೊಂಟದು ಜಾಯಿಂಟ್ ಯೂಶಲಿ ಇನ್ವಾಲ್ವ್ ಆಗಿರುತ್ತೆ ಕಾಮನ್. ಸೊ ಅವರಿಗೆ ಮುಖ್ಯವಾದ ಸಿಂಪ್ಟಮ್ ಇರೋದು ನೋವು. ನಡೆಯುವಾಗ ನೋವಿರುತ್ತೆ, ರೆಸ್ಟ್ ತಗೊಳ್ಳುವಾಗ ನೋವಿರುತ್ತೆ, ಅವರಿಗೆ ಅವರವರ ಕೆಲಸ ಮಾಡೋಕ್ಕೆ ತುಂಬ ಅನುಕೂಲ ಆಗೋದಿಲ್ಲ, ಒಂದು ನೋವು. ಇನ್ನೊಂದು ಮಂಡಿ ತಗೊಳ್ಳೋದಾದರೆ ಮಂಡಿಯಲ್ಲಿ ಊತ ಬರುತ್ತೆ, ಸ್ವೆಲ್ಲಿಂಗ್ ಬರುತ್ತೆ, ಮಂಡಿಯನ್ನು ಮಡ್ಸೋಕ್ಕೆ ನೇರ ಮಾಡೋಕ್ಕೆ ಕಷ್ಟ ಆಗುತ್ತೆ, ನೆಲದಲ್ಲಿ ಕೂತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ, ಚಕ್ರಮಟ್ಟ ಕಾಲೆಲ್ಲ ಹೀಗೆ ಫೋಲ್ಡ್ ಮಾಡಿ ಕೂತ್ಕೊಳ್ಳೋಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ಈ ಥರ ಸಿಂಪ್ಟಮ್ಸ್ ಇರುವಾಗ ಯೂಶಲಿ ಅದು ಅಂದರೆ ನಮ್ಮ ಮನಸ್ಸಲ್ಲಿ ಆರ್ಥರೈಟಿಸ್ ಅಂದು ಹಾಗೆ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ. ಸೊ ಪೇಷಂಟ್ ಡಾಕ್ಟರ್ ಹತ್ರ ಬಂದಿರುವಾಗ ನಾವು ಯೂಶಲಿ ಆ ಭಾಗದ್ದು ಎಕ್ಸ್ರೇ ಮಾಡ್ತೇವೆ. ಇವಾಗ ಎಕ್ಸ್ರೇಲಿ ನಮಗೆ ಕನ್ಫರ್ಮ್ ಆಗಿ ಆರ್ಥರೈಟಿಸ್ ಇದೆಯಾ ಇಲ್ಲ ಎಂದು ಗೊತ್ತಾಗುತ್ತೆ. ಹಾಗೂ ಆರ್ಥರೈಟಿಸ್ ಎಷ್ಟು ಸಿವಿಯರ್ ಇದೆ, ಎಷ್ಟು ಎಲುಬು ಸವದಿದೆ ಎಂದು ಎಕ್ಸ್ರೇ ಮೂಲಕ ನಮಗೆ ಪೂರ್ತಿಯಾಗಿ ತಿಳಿಯುತ್ತದೆ. ಓಕೆ, ಅಂದರೆ ವಿಪರೀತ ನೋವು ಕಾಣಿಸಿಕೊಳ್ಳುವಂಥದ್ದೆಲ್ಲ ಸಾಧ್ಯತೆಗಳಿವೆಯಾ? ಅಂದರೆ ಸಾಧ್ಯವೇ ಇಲ್ಲ ಅನ್ನುವಂಥ ಅಷ್ಟರ ಮಟ್ಟಿಗೆ ಬರ್ತದ ಅದು? ಹೌದು, ನಾವು ಆಪರೇಷನ್, ಇದು ಕೃತಕ ಗಂಟು ಇಲ್ಲದ ಆರ್ಟಿಫಿಷಿಯಲ್ ಜಾಯಿಂಟ್ ಹಾಕುವುದು ಕಾರಣವೇ ಇಂಟಾಲರಬಲ್ ಪೇನ್. ಇವಾಗ ಎಲ್ಲ ಆರ್ಥರೈಟಿಸ್ ಪೇಷಂಟಿಗೆ ನಾವು ಆಪರೇಷನ್ ಮಾಡಬೇಕೆಂದು ಹೇಳೋದು ಅಲ್ಲ. ಮೊದಲು ಪೇಷಂಟಿಗೆ ಪೇನ್ ಮೆಡಿಕೇಶನ್ಸ್ ಎಲ್ಲ ಹಾಕ್ತೇವೆ. ಈಗ ತುಂಬ ನೋವಿರುವಾಗ ಪೇಷಂಟಿಗೆ ನೋವಿನ ಔಷಧಿ ಕೊಡ್ತೇವೆ, ಟ್ಯಾಬ್ಲೆಟ್ ಕೊಡ್ತೇವೆ, ಇಂಜೆಕ್ಷನ್ ಕೊಡ್ತೇವೆ. ಅದರಲ್ಲಿ ಹಲವಾರು ಪೇಷಂಟಿಗೆ ತುಂಬ ನೋವು ಕಡಿಮೆ ಕಾಣಿಸುತ್ತೆ. ಕೆಲವು ಪೇಷಂಟಿಗೆ ಬ್ರೇಸ್ ಟ್ರೀಟ್ಮೆಂಟ್, ಬೆಲ್ಟ್ ಟ್ರೀಟ್ಮೆಂಟ್ ಅದೆಲ್ಲ ಮಾಡ್ತೇವೆ. ಅದರಲ್ಲೂ ಪೇಷಂಟಿಗೆ ನೋವೆಲ್ಲ ಕಮ್ಮಿ ಆಗುವ ಸಾಧ್ಯತೆ ಇದೆ. ಓಕೆ, ಕೆಲವು ಪೇಷಂಟಿಗೆ ಫಿಸಿಯೋಥೆರಪಿ, ರಿಹ್ಯಾಬಿಲಿಟೇಷನ್ ಎಕ್ಸಸೈಸಸ್ ಒಂದು ಟ್ರೀಟ್ಮೆಂಟ್ ಪ್ರೋಗ್ರಾಮ್ ಎಲ್ಲ ಇರುತ್ತೆ. ಸೊ ಅವೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ ನಾವು ಮೊದಲು ಪೇಷಂಟಿಗೆ ತಿಳಿಸ್ತೇವೆ. ಈ ಥರದ್ದು ಟ್ರೀಟ್ಮೆಂಟ್ ಮೊದಲು ಮಾಡಿ, ಅದರಲ್ಲಿ ಮಾತ್ರ ನಿಮಗೆ ಇಂಪ್ರೂವ್ಮೆಂಟ್ ಏನಾದರೂ ಕಾಣಲಿಲ್ಲ, ನೋವು ಹಾಗೇ ಇದೆ, ನಿಮಗೆ ದಿನ ಡೈಲಿ ಬೇಸಿಸಲ್ಲಿ ಔಷಧಿ ತಗೊಳ್ಬೇಕು ನೋವು ಕಡಿಮೆ ಮಾಡೋಕ್ಕೆ, ಅಂಥ ಕಂಡೀಷನ್ ಇದ್ದರೆ ನಾವು ಪೇಷಂಟಿಗೆ ಇದು ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡೋಕ್ಕೆ ನಾವು ಸಜೆಸ್ಟ್ ಮಾಡ್ತೇವೆ. ಯಾಕೆಂದರೆ ನೋವಿನ ಮಾತ್ರೆ ಡೈಲಿ ತಗೊಂಡಿದ್ರೆ ಬೇರೆ ಬೇರೆ ತೊಂದರೆ ಸ್ಟಾರ್ಟ್ ಆಗುತ್ತೆ, ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹೌದು, ಹಾಗೆ ಯೂಶಲಿ ಜಾಯಿಂಟ್ ರಿಪ್ಲೇಸ್ಮೆಂಟನ್ನು ನಾವು ಲಾಸ್ಟ್ ಆ್ಯಸ್ ಅ ಲಾಸ್ಟ್ ರಿಸಾರ್ಟ್ ಎಂದು ಇಡ್ತೇವೆ. ಓಕೆ, ಇಲ್ಲಿ ವಯಸ್ಸಿಗೆ ತಕ್ಕ ಹಾಗೆ ಇದಿರ್ತದೆ. ಅಂದರೆ ವಯಸ್ಸಾದವರಿಗೆ ಕೆಲವೊಮ್ಮೆ ಸರ್ಜರಿ ಮಾಡಲಿಕ್ಕೆ ಸಾಧ್ಯ ಆಗ್ತದಾ ಇಲ್ವಾ ಅನ್ನುವಂಥದ್ದು ಇರ್ತದೆ. ಇನ್ನು ನೀವು ಒಂದು ರೀಸನ್ ಹೇಳಿದ್ರಿ, ಕೆಲವೊಮ್ಮೆ ಹೆರಿಡಿಟ್ರಿಯಿಂದ ಬರುವುದು ಅಂತ ಹೇಳಿ. ಅಂದರೆ ಇವರಿಗೆ ಯಾವ ರೀತಿ ಆಪರೇಷನನ್ನು ಮಾಡ್ತೀರಿ? ಇಲ್ಲಿ ಕೃತಕ, ಇಲ್ಲಿ ನೀವು 2 ಇದು ಹೇಳಿದ್ರೆ, ಒಂದು ರೀತಿ ಕೃತಕ ಗಂಟು ಅಥವಾ ಯಾವುದು ಜಾಯಿಂಟ್ ರಿಪ್ಲೇಸ್ಮೆಂಟ್? ಹೌದು, ಆ್ಯಕ್ಚುಲಿ ಕೃತಕ ಗಂಟು ಈ ಸೇಮ್ ಆಸ್ ಜಾಯಿಂಟ್ ರಿಪ್ಲೇಸ್ಮೆಂಟ್.
ಆರ್ಟಿಫಿಷಿಯಲ್ ಜಾಯಿಂಟೇ. ಹೌದು. ಸೊ ಇಲ್ಲಿ ವಯಸ್ಸಾದವರಿಗೂ ಕೂಡ ಆಪರೇಷನ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ ಆ್ಯಕ್ಚುಲಿ ಅದೇ ನಾವು ಪೇಷಂಟ್ ಇರೋದು ಯೂಶಲಿ 60-65 ವರ್ಷದವರೆಗೇ ನಾವು ಆಪರೇಷನ್ ಮಾಡೋದು. ನಾವು ಪೇಷಂಟಿಗೆ ಆಪರೇಷನ್ ಬೇಕಾಗಬೇಕೆಂದು ಹೇಳುವಾಗ ಅವರು ಯೂಶಲಿ ಹೇಳ್ತಾರೆ ನಮಗೆ ಬಾಲೆ ಇತ್ತೆ ಅಂಕ ಬೊಡ್ಚಿ ಇತ್ತೆ ಅಂಕ ಹಚ್ಪ ವರ್ಷ ಆಂಡತ್ತೆ ಇತ್ತೆ ಅಂಕದಾಯಕ ಆಪರೇಷನ್. ಬಟ್ ನಾವು ಏನು ಹೇಳುವುದಂದ್ರೆ ನೋಡಿ, ಈ ಥರ ಆಪರೇಷನ್ ಮಾಡೋದು ಪ್ರಾಯದವರಿಗೇನೆ, ಯಂಗ್ಸ್ಟರ್ಸ್ಗೆ ಆಪರೇಷನ್ ಕಾಣಿಸಿಕೊಳ್ಳೋದೇ ಏಜ್ ಆದಾಗ. ಹೌದು. ಸೊ ಆಪರೇಷನ್ ಮಾಡೋದೇ ಪ್ರಾಯದವರಿಗೆ. ಇದರಲ್ಲಿ ಹೆಲ್ತ್ ರಿಸ್ಕ್ ಇದೆ, ಇದರಲ್ಲಿ ಸರ್ಜಿಕಲ್ ಆಪರೇಷನ್ದು ರಿಸ್ಕ್ಸ್ ಎಲ್ಲ ಇದೆ, ಆದರೂ ಇದರದ್ದು ಸಕ್ಸಸ್ ರೇಟ್ ತುಂಬ ಹೈ ಇದೆ. ಸೊ ಹೈ ಆಗದ ಕಾರಣದಿಂದ ನಾವು ಪೇಷಂಟಿಗೆ ಇದು ಆಪ್ಷನ್ಸ್ ಕೊಡ್ತೇವೆ. ಸಾಧಾರಣ ಒಂದು ಎಷ್ಟು ದಿನ ಅದು ಆಪರೇಷನ್ ಅದರ ನಂತರ ಅವ್ರು ಮತ್ತೆ ರೆಸ್ಟ್ ತಗೊಳ್ಬೇಕು ಇಂಥದ್ದೇನಾದರೂ? ಹೌದು. ಇದು ಇನ್ನೊಂದು ತುಂಬ ಜನರು ತಪ್ಪು ತಿಳ್ಕೊಂಡಿದ್ದಾರೆ, ಆಪರೇಷನ್ ಆದ ನಂತರ ನನಗೆ ನಡಿಲಿಕ್ಕೆ ಆಗುದಿಲ್ಲ. ಇವಾಗ ನಮ್ಮ ನಿಧನರಾದ ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸಹ 2 ಮಂಡಿ ಆಪರೇಷನ್ ಆಗಿದ್ದು, ಅವರು ಅನ್ಫಾರ್ಚುನೇಟ್ಲಿ ಅವರಿಗೆ ನಡಿಲಿಕ್ಕೆ ಆಗಲಿಲ್ಲ. ಸೊ ಅದೊಂದು ತುಂಬ ಜನರ ತಲೆಯಲ್ಲಿ ಕೂತ್ಕೊಳ್ಳಿದ್ದು, ಇದು ಆಪರೇಷನ್ ಆದ ನಂತರ ನನಗೆ ನಡಿಲಿಕ್ಕೆ ಆಗುದಿಲ್ಲ ಅಂತ. ಇದು ಆ ಥರ ಅಲ್ಲ. ಯಾಕೆಂದರೆ ನಾವು ಏನು ಹೇಳೋದಂದರೆ, ಇದು ಆಪರೇಷನ್ದು ಸಕ್ಸಸ್ ಪೇಷಂಟ್ ಡಾಕ್ಟರ್ಗಿಂತ ಜಾಸ್ತಿ ಪೇಷಂಟ್ನ ಕೈಯಲ್ಲಿದೆ. ಇವಾಗ ಡಾಕ್ಟರ್ ತನ್ನ ಎಷ್ಟು ಒಳ್ಳೇದಾಗುತ್ತೆ ಅಷ್ಟು ಒಳ್ಳೆ ಆಪರೇಷನ್ ಮಾಡಿ ಕೊಡ್ತಾರೆ. ಆದರೆ ಆ ಕೃತಕ ಗಂಟನ್ನು ಆಡಿಸೋದು, ಮೂಮೆಂಟ್ ಎಲ್ಲ ಮಾಡೋದು ಇರೋದು ಪೇಷಂಟ್ ಕೈಯಲ್ಲಿ. ಸಾಧಾರಣ ಎಷ್ಟು ಸಮಯದ ರೆಸ್ಟ್ ತಗೊಳ್ಬೇಕು ನಾವು? ಇವಾಗ ಆಪರೇಷನ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ, ಆಪರೇಷನ್ ಆಗಿದ್ದು 2 ಗಂಟೆ ನಂತರನೇ ನಾವು ಪೇಷಂಟನ್ನು ನಡೆಸ್ತೇವೆ. ಹೌದು, 2 ಗಂಟೆ ನಂತರನೇ ಇಮಿಡಿಯೇಟ್ ಆಗಿ ನಾವು ನಡೆಸ್ತೇವೆ. ರೆಸ್ಟ್ ಎಂದು ಇರುವುದಿಲ್ಲ. ಇದು ಆಪರೇಷನ್ ಸಂಬಂಧಪಟ್ಟ ನೋವು ಒಂದು 2-3 ದಿವಸ ತನಕ ಇರುತ್ತೆ. ಅದಕ್ಕೆ ನಾವು ನೋವಿದು ಔಷಧಿ ಎಲ್ಲ ಕೊಟ್ಟು ನೋವನ್ನು ಕಂಟ್ರೋಲ್ ಅಲ್ಲಿ ತರಿಸ್ತೇವೆ. ಆಪರೇಷನ್ ಇದು ಓಪನ್ ಮಾಡಿ ಮಾಡೋದು ಅದು ಹೇಗೆ ಡಾಕ್ಟರ್? ಯಾವ ರೀತಿ ಇರ್ತದೆ? ಇವಾಗ ನಿಮ್ಗೆ ಉದಾಹರಣೆ ಕೊಡೋದಾದ್ರೆ, ಒಂದು ಮಂಡಿ ನೀ ರಿಪ್ಲೇಸ್ಮೆಂಟ್ ಹೇಳೋದಾದ್ರೆ, ನಾವು ಮಂಡಿದು ಎದುರುಗಡೆ ಆಪರೇಷನ್ ಮಾಡ್ತೇವೆ. ಎದುರುಗಡೆಯಿಂದ ಗಾಯ ಮಾಡ್ತೇವೆ. ಒಂದು ಮಂಡಿ ಚಿಪ್ಪಿದೊಂದು 3 ಬೆರಳು, ಹೌದು, ಮಂಡಿ ಚಿಪ್ಪಿದೊಂದು 3 ಬೆರಳು ಮೇಲೆ ಹಾಗೂ ಒಂದು 3 ಬೆರಳು ಕೆಳಗೆ ಅಷ್ಟು ಒಂದು ಗೆರೆ, ಅಷ್ಟು ಒಂದು ಸಿಂಗಲ್ ಗೆರೆ ಹಾಕಿ ಒಂದು ಆಪರೇಷನ್ ಮಾಡಿ ಅದು ಮಂಡಿಯನ್ನ ಎಕ್ಸ್ಪೋಸ್ ಮಾಡ್ತೇವೆ. ಅಂದ್ರೆ ಅಲ್ಲಿ ಅದರ ಮೇಲ್ಗಡೆಯಿಂದ ಹೀಗೆ ತೆಗಿತೇವೆ. ಹೌದು, ಅಲ್ಲಿ ಅಷ್ಟು ಮಾತ್ರ ಅದು ಓಪನ್ ಮಾಡಿ. ಹೌದು, ನಾವು ಇಲ್ಲಿಂದ ಒಂದು ಅರೌಂಡ್ 10 ಸೆಂಟಿಮೀಟರ್ದು ಗಾಯದು ಒಂದು ಮಾಡಿ ನಾವು ಯೂಶಲಿ ಮಾಡ್ತೇವೆ. ಆದರೆ ಒಂದು ವೇಳೆ ಪೇಷಂಟ್ ತುಂಬಾ ಒಬೀಸ್ ಇದ್ರೆ, ಫ್ಯಾಟ್ ಲೆವೆಲ್ ಸ್ವಲ್ಪ ಜಾಸ್ತಿ ಇದ್ರೆ, ಅವರಿಗೊಂದು 10-15 ಸೆಂಟಿಮೀಟರ್ ಅಷ್ಟು ಗಾಯ ಮಾಡಿ ಆಪರೇಷನ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಗಾಯ ಇದ್ರೂ ಒಂದು 2 ಗಂಟೆಯಲ್ಲಿ ನಡಿಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು. ಆದ್ರೆ ಗಾಯಗಳು ಒಣಗಲಿಕ್ಕೆ ಸ್ವಲ್ಪ ಅವರು, ಹೌದು, ಗಾಯ ಒಣಗಲಿಕ್ಕೆ ಸಾಮಾನ್ಯವಾಗಿ ಒಂದು 2 ವಾರ ಟೈಮ್ ಅಷ್ಟು ತಗೊಳುತ್ತೆ. ಆದ್ರೆ ಅದಕ್ಕೋಸ್ಕರ ನೀವು ರೆಸ್ಟ್ ಮಾಡಬೇಕೆಂದು ಏನೂ ಇಲ್ಲ. ರೆಸ್ಟ್ ಮಾಡ್ಲಿಕ್ಕಿಲ್ಲ. ಇಲ್ಲ. ಸೊ ನಡೆಯಬಹುದು. 2 ಗಂಟೆ ಒಳಗಡೆ ನಾವು ನಡೆಸ್ತೇವೆ. ಓಕೆ. ಅಂದ್ರೆ ಯಥಾ ಪ್ರಕಾರ ನಡೆಯುವುದು, ಯಾವಾಗ್ಲೂ ಹೇಗೆ ನಡೀತಾರೆ ಹಾಗೆ ನಡೀಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಅದು ಆಪರೇಷನ್ ಆದ ಕೂಡಲೇ ಪೇಷಂಟಿಗೆ ವಾಕರ್ ಮೂಲಕ ಅಥವಾ ಒಂದು ಕೋಲ್ ಮೂಲಕ ನಾವು ನಡೆಸ್ತೇವೆ. ಯೂಶಲಿ ಪ್ರಾಯದವರಿದ್ದ ಕಾರಣದಿಂದ ಅವರಿಗೆ ಅದು ಬ್ಯಾಲೆನ್ಸ್ ಮಾಡಲಿಕ್ಕೆ, ಅವರಿಗೆ ಅದು ಹೊಸ ಜಾಯಿಂಟ್ ನಲ್ಲಿ ನಡೆಯೋಕ್ಕೆ ಒಂದು ಬ್ಯಾಲೆನ್ಸ್, ಒಂದು ಕಾನ್ಫಿಡೆನ್ಸ್ ಕೊಡೋಕ್ಕೆ ನಾವು ಯೂಶಲಿ ಒಂದು ವಾಕರ್ ಮೂಲಕ ನಡೆಸ್ತೇವೆ. 2-3 ವಾರ ವಾಕರ್ ಬೇಕಾಗುತ್ತೆ. ಮತ್ತೆ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡಪ್ ಆದ ನಂತರ ಪೇಷಂಟಿಗೆ ಒಂದು ಕೋಲ್ ಕೊಡ್ತೇವೆ. ಅದು ಟ್ರೈಪಾಡ್ ಎಂದು ಕೇಳಿರ್ಬೋದು. ಅದು ಕೋಲದು ಕೆಳಗಡೆ ಒಂದು 3 ಪಾಡ್ ತರ ಅದಿರುತ್ತೆ. ಸೊ ಅದನ್ನು ಇಟ್ಕೊಂಡು ಪೇಷಂಟ್ ನಡೀತಾರೆ. ಸೊ 3 ತಿಂಗಳ ಒಳಗಡೆ ಎನಿ ಸಪೋರ್ಟ್ ಇರದೆ ತನ್ನಾತಿಗೆ ನಡೆಯೋಕ್ಕೆ ಆಗುತ್ತೆ. ಡಾಕ್ಟ್ರೆ, ಆಪರೇಷನ್ ಆದ ನಂತರದಲ್ಲಿ 1-2 ಗಂಟೆಯಲ್ಲಿ ಅವರು ನಡೀಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಈಗಾಗಲೇ ಹೇಳಿದ ಹಾಗೆ ಅವರು ವಾಕರ್ ಹಿಡಿದುಕೊಂಡು ಅವರು ನಡೆಯಬಹುದು ಅಂತ. ಮತ್ತೆ ಅವರು ಮನೆಗೆ ಹೋದ ನಂತರ ಅದು ಇತರ ಸಹಾಯ ಬೇಕಾಗ್ತದಾ, ಅದು ಅವ್ರು ಇಂಡಿವಿಜುವಲ್ ಆಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ, ಹೇಗೆ ಡಾಕ್ಟರ್? ಅದೇ, ಆಪರೇಷನ್ ಆಗಿ ನಾವು ಯೂಶಲಿ ಒಂದು 4ನೇ ದಿವಸ ಅಥವಾ 5ನೇ ದಿವಸ ಒಳಗೆ ಪೇಷಂಟನ್ನು ಮನೆಗೆ ಕಳಿಸ್ತೇವೆ. ಇವಾಗ ಮನೆಗೆ ಕಳಿಸುವ ಮುಂಚೆನೇ ನಾವು ಪೇಷಂಟನ್ನು ಕೆಲವು ಥರ ವ್ಯಾಯಾಮವನ್ನೆಲ್ಲ ಹೇಳಿಕೊಡ್ತೇವೆ. ಮನೆ ಹೋದ ನಂತರನೇ ಪೇಷಂಟ್ ಅವರ ಪರ್ಸನಲ್ ಹೈಜೀನ್ಗೋಸ್ಕರ, ಸ್ವಚ್ಛತೆಗೋಸ್ಕರ, ಸ್ನಾನ ಮಾಡೋಕ್ಕೋಸ್ಕರ ಅಥವಾ ಇವನ್ ಊಟ ತಯಾರು ಮಾಡಿಸೋಕ್ಕೋಸ್ಕರ ಯಾರಾದರೂ ಒಂದು ಹೆಲ್ಪ್ ಬೇಕಾಗಬೇಕಾಗ್ತದೆ. ಈ ಥರದ್ದು ಅವರಿಗೊಂದು ಅಸಿಸ್ಟೆನ್ಸ್ ಒಂದು 3 ತಿಂಗಳ ತನಕ ಬೇಕಾಗುತ್ತೆ. 3 ತಿಂಗಳಾದ ನಂತರ ಅವರು ಇಂಡಿಪೆಂಡೆಂಟ್ ಆಗಿ ಅವರದ್ದು ಕೆಲಸ ಎಲ್ಲ ಮಾಡೋಕ್ಕೆ ಸಾಧ್ಯತೆ ಆಗುತ್ತೆ. ಈ ಸಂದರ್ಭದಲ್ಲಿ ಅವರು ಏನಾದರೂ ಎಕ್ಸಸೈಸ್ ಮಾಡೋದು? ಹೌದು, ನಾವು ಆಪರೇಷನ್ ಆದ ನಂತರ
ಎಕ್ಸಸೈಸಸ್ ನಾವೇ ಕಲಿಸಿಕೊಡ್ತೇವೆ. ಓಕೆ. ಹಾಗೂ ಡಿಸ್ಚಾರ್ಜ್ ಆದ ನಂತರ ನಾವು ನಮ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ಸ್ ಇರ್ತಾರೆ, ಅವರು ಫಿಸಿಯೋಥೆರಪಿಸ್ಟ್ ಡಾಕ್ಟರ್ಸ ಮನೆಗೆ ವಿಸಿಟ್ ಕೊಟ್ಟು ಒಂದು PT ಟೀಚರ್ ಥರ ಅವರಿಗೆ ಡೈಲಿ ಎಕ್ಸಸೈಸಸ್ ಅನ್ನೆಲ್ಲ ಮಾಡಿಸ್ತಾರೆ. ಇಲ್ಲದ್ರೆ ಮನೆ ಹೋದ ನಂತರ ಎಲ್ರಿಗೂ ಸಹ ಒಂದು ಉದಾಸನೆ ಇರುತ್ತೆ, ರೆಸ್ಟ್ ತಗೊಳ್ಳುವಂದಿರುತ್ತೆ. ಆದರೆ ಇವರು ಫಿಸಿಯೋಥೆರಪಿಸ್ಟ್ ಡೈಲಿ ಬೇಸಿಸಲ್ಲಿ ಬಂದು ಅವರಿಗೆ ವಾಕಿಂಗ್ಗೆ ಪ್ರೋತ್ಸಾಹ ಮಾಡಿಸ್ತಾರೆ ಹಾಗೂ ವ್ಯಾಯಾಮ ಮಾಡಿಸೋಕ್ಕೆಲ್ಲ ಪ್ರೋತ್ಸಾಹ ಮಾಡಿಸ್ತಾರೆ. ಸೊ ಈ ರೀತಿ ಎಕ್ಸಸೈಸಸ್ ವ್ಯಾಯಾಮ ಮಾಡಿದರೆ 3 ತಿಂಗಳ ಒಳಗೆ ಪೇಷಂಟ್ ಇದು ಆಲ್ಮೋಸ್ಟ್ ನಾರ್ಮಲ್, ನಿಯರ್ ನಾರ್ಮಲ್ ಆಗಿ ಮಾಡಿಸ್ತಾರೆ. ಈ ಕೆಲವೊಮ್ಮೆ ಒಬಿಸಿಟಿ ಇದ್ದವರಿಗೆ ಹೆವಿ ಬಾಡಿ ಇರ್ತದೆ, ಅವರಿಗೆ ಎರಡೂ ಕಾಲುಗಳಲ್ಲಿ ಕಾಣಿಸಿಕೊಂಡಾಗ ಅದು ಒಂದೇ ದಿನದಲ್ಲಿ ನೀವು ಆಪರೇಷನ್ ಮಾಡಿ ಅಂತ ಪರಿಸ್ಥಿತಿಗಳಿವೆಯಾ, ಬಂದಿದೆಯಾ? ಮುಂಚೆ ನಾವು ಮಾಡ್ತಿದ್ದು ಬೈಲ್ಯಾಟ್ರಲ್ ನೀ ರಿಪ್ಲೇಸ್ಮೆಂಟ್ ಎಲ್ಲ ನಾವು ಮಾಡ್ತೀವಿ. ಹಿಪ್ ರಿಪ್ಲೇಸ್ಮೆಂಟ್ ಒಂದೇ ಸೆಟ್ಟಿಂಗ್, ಒಂದೇ ಹಿಪ್ ಆಗೋದು. ನೀ ರಿಪ್ಲೇಸ್ಮೆಂಟ್ ಒಂದೇ ಸೆಟ್ಟಿಂಗಲ್ಲಿ ಮಾಡಬಹುದು. ಆದರೆ ಆಪರೇಷನಲ್ಲಿ ಒಂದು 500 ml ಅಷ್ಟು ರಕ್ತ ಹರಿಯುವ ಚಾನ್ಸಸ್ ಇರ್ತದೆ, ಬ್ಲಡ್ ಲಾಸ್ ಆಗುವ ಚಾನ್ಸಸ್ ಇರುತ್ತೆ. ಸೊ 2 ಮಂಡಿಯನ್ನು ಸೇರಿಸಿದರೆ ಸುಮಾರು 1 ಲೀಟರ್ ರಕ್ತ ಹೋಗುವ ಚಾನ್ಸ್ ಇರುತ್ತೆ. ಸೊ ಅವರಿಗೆ ಒಂದು ವೇಳೆ ಆ ಪೇಷಂಟಿಗೆ ಏನಾದರೂ ಹಾರ್ಟ್ ಕಂಡೀಷನ್ ಇದೆ, ಏನಾದರೂ ಲಂಗ್ ಕಂಡೀಷನ್ ಇದೆ, ಅಂಥ ಸಂದರ್ಭದಲ್ಲಿ 1 ಲೀಟರ್ ಬಾಡಿಯಿಂದ ಹೋಗಿದರೆ ತುಂಬ ಜೀವನಕ್ಕೆ ಪ್ರಾಬ್ಲಮ್ ಆಗುವ ಸಾಧ್ಯತೆ ಉಂಟು. ಸೊ ಪೇಷಂಟನ್ನು ನಾವು ಇಂಡಿವಿಜುವಲ್ ಬೇಸಿಸಲ್ಲಿ ಪೂರ್ತಿಯಾಗಿ ಅಸೆಸ್ ಮಾಡಿ ಅವರಿಗೆ ಅನಸ್ಥಿಸಿಯಾ ತಗೊಳಕ್ಕಾಗತ್ತಾ, ಅವರಿಗೆ ಇಷ್ಟು ರಕ್ತ ಬ್ಲಡ್ ಲಾಸ್ ಸಹಿಸಬಹುದಾಗತ್ತಾ ನೋಡಿ ಮಾತ್ರ ನಾವು ಆಪರೇಷನ್ ಮಾಡ್ತೇವೆ. ಅಂತ ರೀಸನ್ಗಳು ಬಂದಿಲ್ಲ ಇಲ್ಲಿವರೆಗೆ? ಇಲ್ಲ, ನಾವು ಮಾಡ್ತಿದ್ದು ಮುಂಚೆ. ಯಾಕೆಂದರೆ ಒಂದೇ ಸೆಟ್ಟಿಂಗಲ್ಲಿ 2 ಮಂಡಿ ಸಹ ಆಗುತ್ತೆ. ಯಾಕಂದರೆ ಯೂಶಲಿ ಬೈಲ್ಯಾಟ್ರಲ್ ಇರುತ್ತೆ, 2 ಸೈಡ್ ಮಂಡಿ ಸೌದಿರುತ್ತೆ. ಅಂಥ ಸಂದರ್ಭದಲ್ಲಿ ಒಂದೇ ಟೈಮ್ ಅಡ್ಮಿಟ್ ಆಗಿರುವಾಗ ಒಂದೇ ಟೈಮ್ ಆಪರೇಷನ್ ಮಾಡುವುದು ಒಂದು ಅಡ್ವಾಂಟೇಜು ಇದೆ. ಅದರ ಜೊತೆ ಹಾಗೂ ಡಿಸ್ಅಡ್ವಾಂಟೇಜ್ ಇದೆ. ಯಾಕೆಂದರೆ ನೋವು 2 ಮಂಡಿದು ಆಪರೇಷನ್ ಆದ ನಂತರ ನೋವು ತಿನ್ನಬೇಕಾಗತ್ತೆ, ಹಾಗೂ ಅವರಿಗೆ ಎಕ್ಸಸೈಸ್ಗೆ ಪ್ರೋತ್ಸಾಹ ಮಾಡಿಕೆ ಸಹ ನಮಗೆ ಕಷ್ಟ ಆಗುತ್ತೆ. ಅದರ ಕಾರಣದಿಂದ ಇವಾಗ ನಾವು 1 ಮಂಡಿ ಎಟ್ ಎ ಟೈಮ್ ಮಾಡ್ತೇವೆ. ಓಕೆ. ಅವರು ಈಗ ಆ್ಯಕ್ಚುಲಿ ಅವರಿಗೆ ಒಬಿಸಿಟಿಯಿಂದಾಗಿ ಅದು ಬಂದಿರೋದು ಒಂದು ಒಳ್ಳೆ ರೀಸನ್ ಇದ್ದರೆ, ಆ ಸಂದರ್ಭದಲ್ಲಿ ಅವರಿಗೆ ಅವರ ದೇಹದ ಇದನ್ನು ಕೂಡ ಕಡಿಮೆ ಮಾಡಬೇಕಲ್ಲ, ಕಡಿಮೆ ಮಾಡಬೇಕು. ಹೌದು. ಅದು ಹೇಗೆ? ಅದಕ್ಕೆ ಎಕ್ಸಸೈಸ್ ಇದು ಮಾಡಿಕೊಂಡು ನೀವು ಅದು ಆ ಅಡ್ವೈಸ್ ಅನ್ನು ಕೂಡ ಕೊಡ್ತೀರಾ? ಹೌದು, ಆ ಥರ ಆ್ಯಕ್ಚುಲಿ ಅವರು ವೆಯ್ಟ್ ಎಷ್ಟು ಎಕ್ಸಸೈಸ್ ಮಾಡಿದ್ರು ಅದು ಕಡಿಮೆ ಆಗೋದಿಲ್ಲ. ಆದರೂ ನಾವು ಒಂದು ಡಯಟಿಷಿಯನ್ಸ್ ಎಂದು ಇರ್ತೇವೆ, ನಮ್ಮದು ಆಸ್ಪತ್ರೆಯಲ್ಲಿ ಡಯಟಿಷಿಯನ್ಸ್ ಎಂದು ಇರ್ತಾರೆ. ಸೊ ಅವರು ಫುಡ್ ಬಗ್ಗೆ ಹೇಗೆ ಅವರದ್ದು ತೂಕ ಕಡಿಮೆ ಮಾಡಲಿಕ್ಕೆ ಎಂದು ಅವರು ತುಂಬ ಉದಾಹರಣೆಸ್ ಎಲ್ಲ ಕೊಡ್ತಾರೆ, ಹೆಲ್ಪ್ ಕೊಡ್ತಾರೆ. ಸೊ ಅದರಿಂದ ಆ್ಯಕ್ಚುಲಿ ಅವ್ರದ್ದು ವೆಯ್ಟ್ ಒಂದು 5 ಕಿಲೋ ಅಷ್ಟು ಕಮ್ಮಿ ಆಗುವಷ್ಟು ನಾವು ಒಂದು ಮಾಡ್ತೇವೆ. ಎಕ್ಸಸೈಸ್ ಹೇಳುವುದಾದರೆ ನಾವು ಕಾಲಿಗೆ ಅದು ಜಾಯಿಂಟಿದ್ದು ಪಕ್ಕದಲ್ಲಿರುವ ಮಾಂಸಕ್ಕೆ ಮಾತ್ರ ನಾವು ಎಕ್ಸಸೈಸ್ ಕೊಡೋದು. ಓವರ್ ಬಾಡಿ ಎಕ್ಸಸೈಸ್ ಏನು ಕೊಡೋದಿಲ್ಲ. ಸೊ ನೀ ರಿಪ್ಲೇಸ್ಮೆಂಟ್ ಇದ್ರೆ ನೀ ಸುತ್ತ ಮಾಂಸನ ಗಟ್ಟಿ ಮಾಡ್ತೇವೆ, ಹಿಪ್ ಇದ್ರೆ ಹಿಪ್ ಸುತ್ತ ಮಾಂಸನ ಗಟ್ಟಿ ಮಾಡ್ತೇವೆ, ಶೋಲ್ಡರ್ ಇದ್ರೆ ಶೋಲ್ಡರ್ ಸುತ್ತ ಮಾಂಸನ ಗಟ್ಟಿ ಮಾಡ್ತೇವೆ. ಸೊ ಓವರ್ ಆಗಿ ಅವರವರ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದು ಬಹಳ ಮುಖ್ಯ. ಹೌದು, ಯಾಕೆಂದ್ರೆ ತೂಕ ಜಾಸ್ತಿ ಇದ್ರೆ ಇವಾಗ ನಾವು ಕೃತಕ ಗಂಟು ಹಾಕಿದ್ರು ಸಹ ಅದ್ರದ್ದು ಲೈಫು ಸಹ ಕಮ್ಮಿ ಆಗುತ್ತೆ. ಕರೆಕ್ಟ್. ಯಾಕಂದರೆ ನೀ ರಿಪ್ಲೇಸ್ಮೆಂಟಿಗೆ ಹೇಳುವುದಾದರೆ ಒಂದು 15 ವರ್ಷದ್ದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದೆ. ವಿದೌಟ್ ಎನಿ ಪ್ರಾಬ್ಲಮ್ 15 ವರ್ಷಕ್ಕೆ ಅದು ತೊಂದರೆ ಕೊಡದೆ ಇರುತ್ತೆ. ಒಂದು ವೇಳೆ ಪೇಷಂಟ್ ಒಬ್ಬಿಸಿದ್ರೆ ಅದು 15 ವರ್ಷಕ್ಕಿಂತ ಕಮ್ಮಿಯಾಗಿ ಬಾಳುತ್ತೆ. ಓಕೆ. ಈಗ ಹೆರಿಡಿಕ್ಟರಿ ಹೇಳಿದ್ರೆ, ಹೌದು. ಸೊ ಬೇಗನೆ ಅವನು ಅಂದರೆ ಕಿರಿಯ ವಯಸ್ಸಿನಲ್ಲಿ ಸಂಧಿವಾತ ಬಂದರೆ ಅವ್ರಿಗೆ ಆಪರೇಷನ್ ಮಾಡಿ ಮತ್ತೆ ಆಪರೇಷನ್ ಆದ ನಂತರ ಮತ್ತೆ ಅದು ಕಾಣಿಸಿಕೊಳ್ಳೋ ಸಾಧ್ಯತೆಗಳಿವೆ? ಹೌದು. ಇವಾಗ ಕೆಲವು ಪೇಷಂಟಿಗೆ 40-45 ವರ್ಷ ಇರುವಾಗನೇ ಸಿಕ್ಕಾಪಟ್ಟೆ ಸಂಧಿವಾತ ಬಂದು ಸಿಕ್ಕಾಪಟ್ಟೆ ನೋವಿರುತ್ತೆ. ಆ ಸಂದರ್ಭದಲ್ಲಿ ಬೇರೆ ಯಾವುದು ಸಹ ನಮಗೆ ಸಾಧಿ ಕಾಣದೆ ಆಪರೇಷನ್ ಮಾಡಬೇಕಾಗತ್ತೆ. ಇವಾಗ ಆಪರೇಷನ್ ಮಾಡಿದರೆ ಅದು ಜೀವನ ಪೂರ್ತಿ ಅಲ್ಲ, ಇವಾಗ 15 ಇಲ್ಲ 20 ವರ್ಷ ಬರ್ಬೋದು. ಮತ್ತೆ ಏನು ಮಾಡೋದು ಡಾಕ್ಟ್ರೇ ಎಂದು ಪೇಷಂಟ್ ಕೇಳ್ತಾರೆ. ಆ ಸಂದರ್ಭದಲ್ಲಿ ನಾವು ಇನ್ನೊಂದೊಂದು ಆಪರೇಷನ್ ಮಾಡಬೇಕಾಗತ್ತೆ. ಅದು ಸೌದ್ ಹೋಗಿದ್ದ ಕೃತಕ ಗಂಟನ್ನು ತೆಗೆದು ಪುನಃ ಇನ್ನೊಂದು ಹೊಸತು ಗಂಟು ಹಾಕಬೇಕಾಗತ್ತೆ. ಆದರೆ ಅದು ಆಪರೇಷನ್ ಸ್ವಲ್ಪ ಇನ್ನೂ ಸಹ ಮೇಜರ್ ಆಪರೇಷನ್ ಆಗುತ್ತೆ. ಮತ್ತು ಹಾಕುವ ಗಂಟು ಸಹ ಸ್ವಲ್ಪ ಬೇರೆ ಥರ ಪ್ಯಾಟರ್ನ್ ಆಗಿ ಇರುತ್ತೆ. ಅದಕ್ಕೆ ನಾವು ರಿವಿಷನ್ ಸರ್ಜರಿ ಎಂದು ಹೇಳ್ತೇವೆ. ಸೊ ಸಾಮಾನ್ಯವಾಗಿ 65 ವರ್ಷಕ್ಕೆ ನಾವು ಮಾಡಿದರೆ ಒಂದು 85 ಇಯರ್ಸ್ ತನಕ ಇದು ತೊಂದರೆ ಕೊಡದೆ ಬರುತ್ತೆ. ಸೊ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಒಂದು 85-90 ಇಯರ್ಸ್ ಇದ್ದರೆ ಪೇಷಂಟಿಗೆ ಒಂದೇ ಆಪರೇಷನಲ್ಲಿ ಸೊಲ್ಯೂಷನ್ ಸಿಗ್ಬೋದು ಅಂತ ಹೇಳಿ. ಬೇರೆ ಜಾಗೃತಿಗಳನ್ನು ಮಾಡ್ಕೊಳ್ಬೇಕಂತ ಅವಶ್ಯಕತೆ ಇದೆಯಾ ಈ ಆಪರೇಷನ್ ಆದವರಿಗೆ? ಹೌದು. ಪೇಷಂಟಿಗೆ ನಾವು ಆಪರೇಷನ್ ಆದ ನಂತರ ಓಡಲಿಕ್ಕೆ ಅಥವಾ ಜಿಗಿಲಿಕ್ಕೆ
ಯೂಶಲಿ ನಾವು ರೆಕಮೆಂಡ್ ಮಾಡೋದಿಲ್ಲ. ಮಂಡಿ ನೀ ರಿಪ್ಲೇಸ್ಮೆಂಟ್ ಮಾಡಿದ ನಂತರ ಕೆಳಗೆ ಕೂತ್ಕೊಳ್ಳೋದು, ಇವಾಗ ಇಂಡಿಯನ್ ಟಾಯ್ಲೆಟಿಗೆ ಕೂತ್ಕೊಳ್ಳೋದು ಅಥವಾ ಕಾಲ್ ಫೋಲ್ಡ್ ಮಾಡಿ ಕೂತ್ಕೊಳ್ಳೋಕ್ಕೆ ನಾವು ಯೂಶಲಿ ರೆಕಮೆಂಡ್ ಮಾಡೋದಿಲ್ಲ. ಪೇಷಂಟ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದಲ್ಲ, ಪೇಷಂಟ್ಗೆ ಮಾಡಕ್ಕೆ ಆಗತ್ತೆ, ಆದರೆ ಅದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಡಿಮೆ ಆಗುತ್ತೆ. 15 ವರ್ಷಕ್ಕಿಂತ ಅದು ಒಂದು 10 ವರ್ಷಕ್ಕೆ ಬರ್ಬೋದು. ಸೊ ಆ ಸಂದರ್ಭದಲ್ಲಿ ಇನ್ನೊಂದು ರಿವಿಷನ್ ಸರ್ಜರಿ ಮಾಡುವ ಅವಶ್ಯಕತೆ ಬರಬೇಕು. ಸೊ ಈ ರೀತಿಯ ಸಂಧಿವಾತ ಇದ್ದರೆ ಯಾರು ಕೂಡ ನನ್ನ ಲೈಫೇ ಹೋಯಿತು, ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಬೇಜಾರು ಮಾಡಿಕೊಂಡು ಇರುವುದಕ್ಕಿಂತ ವೈದ್ಯರನ್ನು ಭೇಟಿಯಾಗಿ ಅದಕ್ಕೆ ಸೊಲ್ಯೂಷನ್ ಪಡ್ಕೊಂಡ್ರೆ ಖಂಡಿತ ಸಾಧ್ಯ ಇದೆ ಅಂತ. ಓಕೆ ಡಾಕ್ಟ್ರೇ, ಈ ಒಂದು ಸಂದರ್ಭದಲ್ಲಿ ಸಂಧಿವಾತದ ಬಗೆಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ, ಧನ್ಯವಾದಗಳು. ಥ್ಯಾಂಕ್ ಯು. ಇದು ಡಾಕ್ಟರ್ ಅಶ್ವಿನ್ ಕಾಮತ್ ಅವರು ಈ ಸಂಧಿವಾತದ ಬಗೆಗೆ ಕೊಟ್ಟಿರುವಂಥ ಒಂದಷ್ಟು ಮಾಹಿತಿಗಳು. ವೀಕ್ಷಕರೇ, ಈ ಹೊತ್ತಿನ ವೈದ್ಯರೊಂದಿಗಿನ ಸಂವಾದವನ್ನು ಇಲ್ಲಿ ಮುಗಿಸ್ತಾ ಇದ್ದಾರೆ. ಮುಂದಿನ ಮತ್ತೊಂದು ವಿಚಾರದ ಬಗೆಗೆ ವೈದ್ಯರು ಮಾಹಿತಿ ಕೊಡಲಿಕ್ಕೆ ಬರ್ತಾರೆ. ಅಲ್ಲಿ ತನಕ ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.